ಬೇಗ ಬನ್ನಿ ಪಾಪ. ಐ ಮಿಸ್ ಯು ಪಾಪ. ಡಾಕ್ಟ್ರು ಬರ್ತಾರೆ, ಅಲ್ಲಿ ಕೂತಿರಿ. ಹಾಂ. ಎಷ್ಟು ಸಲ ಹೇಳಿದೀನಿ, ನೀವು ಫೋನ್ ಮಾಡ್ಬಿಡಿ, ನಾನೇ ಫ್ರೀ ಇದ್ದಾಗ ಮಾಡ್ತೀನಿ ಅಂತ. 10,000 ಜಾಸ್ತಿನೇ ಹಾಕಿದ್ದೀನಿ. ಇನ್ಮೇಲೆ ಪ್ರತಿ ತಿಂಗಳು 10,000 ಎಕ್ಸ್ಟ್ರಾ ಕಳಿಸ್ತೀನಿ. ಪದೇ ಪದೇ ನಿಮ್ ಗೋಳು ಹೇಳಕ್ ಫೋನ್ ಮಾಡಿ ತಲೆ ತಿನ್ಬೇಡಿ. ಅಲ್ಲ ಯಾಕೇನಾಯ್ತು? ಹುಷಾರಾಗಿದ್ದೀರಾ? ನೀರ್ ಬೇಕಾ? ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ಮಗ ಅನ್ಸತ್ತೆ. ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರು ಅಲ್ವಾ? ಇಲ್ಲಿಗೆ ಕೇಳಿಸ್ತಾ ಇತ್ತು. ಮಕ್ಕಳೇ ಹಾಕ್ಬಿಡಿ ಸರ್. ಅವ್ರು ಚಿಕ್ಕವರಿದ್ದಾಗ ನಾವು ತಾಳ್ಮೆಯಿಂದ ಮಾತಾಡೋದನ್ನ ಕಲಿಸ್ಕೊಡ್ತೀವಿ. ಅವ್ರೇನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ರು, ಅದಕ್ಕೇನೋ ಹೊಸ ಅರ್ಥ ಕಲ್ಪಿಸ್ಕೊಂಡು ಸಂತೋಷ ಪಡ್ತೀವಿ. ಕೈ ಹಿಡಿದು ಹೆಜ್ಜೆ ಹೆಜ್ಜೆ ಇಡ್ತಾ ನಡೆಯೋದು ಕಲಿಸ್ತೀವಿ. ಆದರೆ ಅವ್ರು ದೊಡ್ಡವರಾದ್ಮೇಲೆ ನಮ್ ಯಾವ ಮಾತು ಕೇಳಿಸ್ಕೊಳಕ್ಕೂ ಅವ್ರಿಗೆ ತಾಳ್ಮೆ ಇರಲ್ಲ. ನಾವು ನಡೆಯಕ್ಕಾಗದೆ ಒದ್ದಾಡ್ತಾ ಇದ್ರು ಕೈ ಹಿಡ್ಕೊಂಡು ಜೊತೆಯಲ್ಲಿ ನಡೆಯಕ್ಕೆ ಅವ್ರು ಇರೋದೇ ಇಲ್ಲ. ಕ್ಷಮಿಸಿ, ತುಂಬಾ ಜಾಸ್ತಿ ಮಾತಾಡಿದ್ನ. ಇಫ್ ಯು ಡೋಂಟ್ ಮೈಂಡ್ ಮೀ ಆಸ್ಕಿಂಗ್, ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ದೀರಾ? ಚೆಕಪ್ಗೆ. ಒಬ್ರೇನಾ? ವೈಫ್? ಇದ್ದಾಳೆ, ಹುಷಾರಿಲ್ಲ ಅವಳಿಗೆ. ಜಾಸ್ತಿ ಏನು ತಲೆ ಕೆಡ್ಸ್ಕೋಬೇಡಿ ಸರ್. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ ಬಿಡಿ. ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆನಲ್ಲೇ ನಾನು ಇದ್ದೆ. ಆದರೆ ಇದ್ಯಾಕೋ ಯಾವತ್ತೂ ಮುಗಿದಿರೋ ಕತೆ ಆಗಿದೆ ಅಂತ ಶುರು ಆಗಿದೆ. ಇನ್ನು ಎಷ್ಟು ದಿನ ಹೀಗೆ ಬದುಕಬೇಕಪ್ಪ ಅನ್ನಿಸ್ತಿದೆ. ಸಾಕಾಗೋಗಿದೆ ಜೀವನ. ಸಾವು ಕಾಯ್ತಿದ್ದೀರಾ? ವಯಸ್ಸಿನಲ್ಲಿ ಹೆಂಡತಿ, ಮನೆ, ಮಕ್ಕಳು, ಅವ್ರನ್ನ ಬೆಳೆಸೋದು, ಅವ್ರಿಗೆ ಒಳ್ಳೆ ಎಜುಕೇಶನ್ ಅನ್ನೋ ಜಂಜಾಟದಲ್ಲಿ ನಾವು ಬದುಕೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಅವರು ಅವ್ರ ಕಾಲ ಮೇಲೆ ನಿಂತು ನಾವು ರಿಟೈರ್ ಆಗಿ ನಿಜವಾಗ್ಲೂ ಬದುಕೋ ಸಮಯ ಬಂದಾಗ ಬದುಕೋ ಆಸೆನೇ ಕಳ್ಕೊಂಡ್ಬಿಡ್ತೀವಿ. ಅಷ್ಟು ಸಾಲದು ಅಂತ ನಾವೇ ಸಾಕಿ ಬೆಳೆಸಿರೋ ಮಕ್ಕಳು ನಮ್ಮಿಂದ ದೂರ ಆದ್ರು ಅನ್ನೋ ಕೊರಗ್ ಸೇರ್ಕೊಂಡು ಮತ್ತಷ್ಟು ಹಣ್ಣಾಗ್ಬಿಡ್ತೀವಿ. ಇದ್ರಲ್ಲಿ ಮಕ್ಳು ತಪ್ಪೇನೂ ಇಲ್ಲ ಬಿಡಿ ಸರ್. ನಾವೇ ಅಲ್ವಾ ಅಪ್ಪ ಅಮ್ಮ ಸತ್ರೆ ತಕ್ಷಣ ಬರಕ್ಕಾಗದೆ ಇರೋಷ್ಟು ದೂರ ಅವ್ರಿಗೆ ಕೆಲಸ ಸಿಗೋಷ್ಟು ಓದಿಸೋದು. ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಎಲ್ಲಾ ತ್ಯಾಗನೂ ಮಾಡಿ ನಮ್ಮ ಕೈಗೆ ಸಿಗದೆ ಇರೋಷ್ಟು ಅವ್ರನ್ನ ಬೆಳೆಸಿ ದೂರ ಕಳಿಸಿ ತಕ್ಷಣ ಬಾ ಅಂತ ಕರೆದ್ರೆ ಎಲ್ಲಿಂದ ಬರ್ತಾರೆ ಹೇಳಿ? ಆಕ್ಚುಲಿ ನಮ್ಮ ಮನೆಯವ್ರಿಗೆ ಫೋಟೋಗ್ರಾಫರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಅಂದರೆ ಅವ್ರಿಗೆ ಪಂಚಪ್ರಾಣ. ಪಾಪ ಆಫೀಸು, ಡ್ಯೂಟಿ, ಓಟಿ ಅನ್ಕೊಂಡು ಬೆಳಗ್ಗೆ ಹೋದರೆ ರಾತ್ರಿನೇ ಬರೋರು. ಅವತ್ತೊಂದಿನ ಅದೇನಾಯ್ತೋ ಗೊತ್ತಿಲ್ಲ, ಅವ್ರ ಫ್ರೆಂಡ್ ಕ್ಯಾಮ್ರಾ ತಗೊಂಡು ಬೆಂಗಳೂರು ಇಡೀ ಸುತ್ತಾಡ್ಬಿಟ್ಟು ಅದೆಷ್ಟು ಫೋಟೋಸ್ ತೆಗೆದ್ಬಿಟ್ರು ಗೊತ್ತಾ? ಅವತ್ತೊಂದೇ ದಿನ ನೋಡಿ, ಅವ್ರಿಗೋಸ್ಕರ ಅವ್ರು ಬದುಕಿದ್ದು. ಒಂದ್ ನಿಮಿಷ. ನೋಡಿ, ಅಲ್ಲ, ಯಾವತ್ತೋ ಒಂದ್ ದಿವ್ಸ ನಮಗೋಸ್ಕರ ಬದುಕಕ್ಕೆ ಗೊತ್ತಿರೋರು ಪ್ರತಿ ದಿವ್ಸ ಹಾಗೆ ಬದುಕಕ್ಕೆ ಯಾಕೆ ಒದ್ದಾಡ್ತೀವಿ ಅಂತ. ನಮ್ಮ ಮಕ್ಕಳು ಬಂದು ನಮ್ಮನ್ನ ನೋಡ್ಕೋಬೇಕು ಅಂತ ಯಾಕೆ ಕಾಯ್ತೀವಿ? ನಮ್ಗೇನ್ ಖುಷಿ ಕೊಡುತ್ತೋ ಅದನ್ನೇ ಮಾಡ್ಕೊಂಡು ಜೀವನ ಕಳಿಬೋದಲ್ವಾ? ಸುಮಿತ್ರಾ ನಾಗರಾಜಯ್ಯ. ಹಾಂ. ಬಾ ಸುಮ್ಮಿ. ನಿನ್ನೆ ಕರೆದಿದ್ದು, ಡಾಕ್ಟರ್ ಬಂದಿದ್ದಾರೆ, ಬಾ.